ಗೋಟೆಕ್ಕಾದ ಮತ್ತು ಕಿನ್ನಿಗೋಡಿಯಲ್ಲಿ, ಮಹಾರಾಷ್ಟ್ರದ ರತ್ನಗಿರಿ, ಹೀಗೆ ಸುಮಾರು 15 ಪ್ರದೇಶಗಳಲ್ಲಿ 35ರಷ್ಟು ವಿವಿಧ ಧಾರ್ಮಿಕ ಲೌಕಿಕ ಶಿಕ್ಷಣಾಲಯ, ಧಾರ್ಮಿಕವಾದ ವಿದ್ಯಾಭ್ಯಾಸದ ಜೊತೆಯಲ್ಲೇ ಡಿಗ್ರಿ, PG ಮತ್ತಿತರ ವಿವಿಧ ಲೌಕಿಕ ಶಿಕ್ಷಣ, ಇಂಗ್ಲಿಷ್ ಮೀಡಿಯಂ ಶಿಕ್ಷಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ಮಹಿಳೆಯರಿಗೆ ಪ್ರತ್ಯೇಕವಾದ ಕಾಲೇಜ್ ಇದೆ, ವೃತ್ತಿ ತರಬೇತಿ ಸಂಸ್ಥೆಗಳಿದೆ. ಹೀಗೆ ಬಹುಮುಖ ವಿದ್ಯಾ ಕೇಂದ್ರವಾಗಿ ಸಾವಿರಾರು ವಿದ್ಯಾರ್ಥಿಗಳಿದೆ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇವತ್ತು ಮೊದಲು ನಡೆದ 4,000 ವಿದ್ಯಾರ್ಥಿಗಳು, ಕರ್ನಾಟಕದ ಮಕ್ಕಳು ಸೇರಿ 4,000 ವಿದ್ಯಾರ್ಥಿಗಳಿಗೆ ಅದು ಆ ಸಂಸ್ಥೆ ಇವತ್ತು ವಿದ್ಯಾರ್ಥಿನಿಯನ್ನ ಕೊಡ್ತಾ ಇದೆ. ಕನ್ನಡ ನಾಡಿಗೂ ಕೂಡ ತಮ್ಮ ಸೇವೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಕಲ್ಲಿಕೋಟೆಯನ್ನು ಬಿಟ್ಟು ಗಡಿನಾಡು ಹೊಸಗಡಿಗೆ ಬಂದು ಅಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಆರಂಭಿಸಿರುವುದು ಹೊಸೋಟ್ಟಂಗದವರು ಆಧ್ಯಾತ್ಮಿಕ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಎಷ್ಟೋ ರೋಗಿಗಳು ಆಸ್ಪತ್ರೆಗಳೆಲ್ಲ ತಿರಸ್ಕಾರ ಮಾಡಿ ಇನ್ನು ಮನೆಗೆ ಕೊಂಡು ಹೋಗ್ಬೋದು ಅಂತೇಳಿ ಆಂಬ್ಯುಲೆನ್ಸ್ ನಲ್ಲಿ ಕಳಿಸಿಕೊಟ್ಟಂತ ರೋಗಿಗಳು ಇವರ ಹತ್ರ ಬಂದು ಆಧ್ಯಾತ್ಮಿಕವಾದ ಮಾರ್ಗಗಳ ಮೂಲಕ ಚಿಕಿತ್ಸೆಯನ್ನು ಪಡೆದು ಗುಣಮುಖವಾದ ಎಷ್ಟೋ ಅನುಭವಗಳಿದೆ. ಮಾತ್ರ ಈಗ ಇವತ್ತು ಅವರ ಮಗನ ನಾಯಕತ್ವದಲ್ಲಿ ಆ ಕೆಲಸ ಇವತ್ತು ನಡೀತಾ ಇದೆ. ಎಷ್ಟೋ ರೋಗಿಗಳು ಅಲ್ಲಿಂದ ಅವರ ದರ್ಗಾ ಅವರ ಸನ್ನಿಧಾನದಲ್ಲಿ ಗುಣಮುಖರಾದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಆಧ್ಯಾತ್ಮಿಕ ಚಿಕಿತ್ಸೆ, ಅದೇ ರೀತಿ ಅಪಾರವಾದ ಪಾಂಡಿತ್ಯ ಇದೆ. ವಿವಿಧ ಮೊಹಲ್ಲಾಗಳ ಖಾದಿ ಅಂತ ಹೇಳುವುದು ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತವಾದಂತಹ ಹುದ್ದೆ. ಅದು ಕರ್ನಾಟಕದಲ್ಲಿ ಕಾಪಿಪಾಡದಲ್ಲಿತ್ತು, ಚಿಕ್ಕಮಗಳೂರು ಬಾಣನೂರಲ್ಲಿತ್ತು, ಆಮೇಲೆ ಕೇರಳದ ವಿವಿಧ ಮೊಹಲ್ಲಾಗಳಲ್ಲಿತ್ತು. ಬೇರೆ ಬೇರೆ ಜನಸೇವಾ ಚಟುವಟಿಕೆಗಳ ಮೂಲಕ ನಾಡಿನ ಉದ್ಯೋಗಕ್ಕೂ ಜನಾನುರಾಗಿಯಾಗಿದ್ದಾರೆ. ಮಹಾತ್ಮರು ಕೀರ್ತಿಶೇಷರಾಗಿ ದಶಕ ತುಂಬಿದ ಹಿನ್ನೆಲೆಯಲ್ಲಿ 10ನೇ ಉರೂಸ್ ಕಾರ್ಯಕ್ರಮವನ್ನು ಈ ಬಾರಿ ವಿವಿಧ ಜನಪರ ಕಾರ್ಯಕ್ರಮಗಳ ಮೂಲಕ, ಈಗ ಬಹಳ ಮಳೆಯ ದುರಂತಗಳೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲೆಲ್ಲ ಅಲ್ಲಿನ ಮಕ್ಕಳು ಹೋಗಿ ತುಂಬ ಸಹಾಯಗಳನ್ನು, ಸಾಂತ್ವನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮನೆಗಳಿಗೆ ಭೇಟಿ ಮಾಡಿ ಗಿಡಗಳನ್ನು ಕೊಟ್ಟು ಗಿಡಗಳನ್ನು ನೆಡಲಿಕ್ಕೆ ಪ್ರೋತ್ಸಾಹ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ವನ ಮಹೋತ್ಸವ, ಅದೇ ರೀತಿ ರಕ್ತದಾನ ಮತ್ತು ವಿವಿಧ ಜನಪರ ಸೇವೆಗಳ ಮೂಲಕ ತಮ್ಮ ಗುರುವಿನ 10ನೆಯ ಮರಣದ ಆ ಒಂದು ನೆನಪನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರಾದ ತಮ್ಮೆಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಮತ್ತು ಇದಕ್ಕೆ ವ್ಯಾಪಕವಾದ ಪ್ರಚಾರವನ್ನು ಕೂಡ ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅಂದರೆ ಉರೂಸ್ನ ಸಮಾರೋಪ ದಿವಸದಲ್ಲಿ, ಆ ಒಂದು ದಿವಸದಲ್ಲಿ ಸುಮಾರು 10,000 ಜನರಿಗೆ ವ್ಯವಸ್ಥೆ ಮಾಡಿದೆ. 10,000 ಹೆಚ್ಚೇ ಬರ್ತಾರೆ. ಒಂದು ಮಳೆಗಾಲ ಆದ್ದರಿಂದ ಒಂದು ಸಮಸ್ಯೆ ಇದೆ. ಆದರೆ 4 ದಿನ ಕಾರ್ಯಕ್ರಮ ಇರುವುದರಿಂದ ವಿವಿಧ ದಿನಗಳಲ್ಲಿ ಆಗಿ ಸುಮಾರು 25,000ಕ್ಕಿಂತ ಹೆಚ್ಚು ಜನರನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಕೊನೆಯ ದಿನದ ಅನ್ನದಾನಕ್ಕೆ 10,000 ಮಂದಿ ಸೇರ್ತಾರೆ. 4,000 ವಿದ್ಯಾರ್ಥಿ, ಅದರಲ್ಲಿ ಹಾಕಿಲ್ಲ, ನಾನು ಮೆನ್ಷನ್ ಮಾಡಿಲ್ಲ, ಸಾವಿರಾರು ಅಂತೇಳಿ ಮಾಡಿದೆ. ಆ್ಯಕ್ಚುಲಿ 4,000 ಸ್ಟೂಡೆಂಟ್ಸ್ ಆರ್ ದೇರ್ ಆ್ಯಂಡ್ ದೇರ್ ಆರ್ 35 ಕ್ಯಾಂಪಸಸ್. ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಒಂದು ಸೌಹಾರ್ದ ಕಾರ್ಯಕ್ರಮ ಮಾಡಿದ್ದೇವೆ. ಬೇರೆ ಬೇರೆ ಧರ್ಮದ ಜನರು, ಈ ಹೊಸೋಡ್ತಂಗಳು ಅಂತ ಹೇಳಿದರೆ ಅವರು ಚಿಕಿತ್ಸೆಗಾಗಿ ಎಲ್ಲ ಧರ್ಮದ ಜನರು ಬರ್ತಾ ಇದ್ದರು. ಒಳ್ಳೆಯ ಒಂದು ಸೌಹಾರ್ದದ ಒಂದು ಪರಂಪರೆಯಲ್ಲಿ ಹುಟ್ಟಿ ಹಾಕಿದರು. ಹಾಗಾಗಿ ಇವತ್ತಾರು ಉರುಸಿಗೂ ಕೂಡ ಎಲ್ಲ ಧರ್ಮದವರು ಬರ್ತಾರೆ. ನಿನ್ನೆ ಪ್ರತ್ಯೇಕವಾದ ಒಂದು ಕಾರ್ಯಕ್ರಮ, ಸರ್ವಧರ್ಮೀಯರ ಒಂದು ಸಂಗಮವನ್ನು ಮಾಡಿದರು. ಭಾಳ ಒಳ್ಳೊಳ್ಳೆಯ ಚರ್ಚೆಗಳು ನಡೀತು. ಹಾಗೆ ಇವತ್ತು ಕೂಡ ಅವರ ಬಳಿ ವಿವಿಧ ಧರ್ಮದ ರೋಗಿಗಳೆಲ್ಲ ಅಲ್ಲಿ ಬರ್ತಾರೆ. ಅದು ಎಲ್ಲ ಕಡೆ ಹಾಗೆ ಈ ದರ್ಗಾಗಳು ಅಂತ ಹೇಳುವಂಥದ್ದು ಸರ್ವಧರ್ಮೀಯರ ಸಂಗಮ ಭೂಮಿಯಾಗುತ್ತದೆ.